సో ಎಂಕಲ್ನೊಟ್ಟಿಗೆ ಫಸ್ಟ್ ಪವಿತ್ರ ಪೂಜಾರಿ ಪಂಪನೊಚ್ಚು ನಂಬರ್ ಉಂಡು. ಸೊ ಪವಿತ್ರ ಪೂಜಾರಿ ನಿಕ್ಲೆ ಮಾತ್ರೆಗಳ ಗೊತ್ತುಪ್ಪು ನಮ್ಮ ಚಾನೆಲ್ ಡಾರ ಆಂಕರ್ ಆದಿತ್ತಿನಾರು. ಸೊ ಅರೇನು ಮಂಗೆ ಮನ್ಪ್ಲೇ ಪಾಣದಾರ ಫ್ರೆಂಡ್ ಶ್ರೀನಾಥ್ ಎಂಕ್ ಪಂತೇರು. ಸೊ ಮೇರೆನೊಂಜಿ ಮಂಗೆ ಮನ್ಪ್ಲೇ ಪಾಣದು. ಸೊ ಮೇರೆಗೊಂಜಿ ಕಾಲ್ ಮಂತದ್ದು ಮೇರೆನರ ಮಂಗೆ ಮನ್ಪುಗ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ದಯವಿಟ್ಟು ನಂತರ ಪ್ರಯತ್ನಿಸಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ದಯವಿಟ್ಟು ನಂತರ ಪ್ರಯತ್ನಿಸಿ. आप जिस व्यक्ति को कॉल कर रहे हैं लास्ट ट्राई सर ननु मिने आइजन लक सीरा पोपुनी काय नाचिकेटो ಈ ತುಳುನಾಡು ಇಂಚಿನಲ್ಲ ಉಂಡತ್ತ ಛೇ. The number you have dialed is currently busy. Please try later. ಕಟ್ ಮಾಡ್ತೀನಿ ಪುಂಜು. ಹಲೋ ಹಲೋ, ಇಸ್ ದಿಸ್ ಕದ್ರಿ ಪೊಲೀಸ್ ಸ್ಟೇಷನ್ ಇಂದ ಕದ್ರಿ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ತಿರೋದು. ಓಕೆ, ಯಾಕಮ್ಮ ಕಾಲ್ ಕಟ್ ಮಾಡ್ತಿದ್ದಿ? ಹಲೋ ಸರ್, ಯಾಕಮ್ಮ ಕಾಲ್ ಕಟ್ ಮಾಡ್ತಿದ್ದಿ? ನಾನು ಮೀಟಿಂಗ್ ಅಲ್ಲಿ ಇದ್ದೆ, ಆಫೀಸ್ ಮೀಟಿಂಗ್ ಅಲ್ಲಿ. ಹೇಳಿ. ಇದು K19HC 3858 ನಿಮ್ದೇ ಗಾಡಿನಾ? 3858 ಹೌದು. ಮೊನ್ನೆ ರಾತ್ರಿ ಎಲ್ಲಿತ್ತಮ್ಮ ಗಾಡಿ? ಏನು ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗಿದ್ಯಲ್ಲ? ಏನು ಹೇಳಿದ್ರೆ ಹಿಟ್ ರನ್ನ? ಹೌದು, ಸರ್ಕಿಟ್ ರೋಡ್ ಹತ್ರ ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗಿದ್ಯಲ್ಲ, ಏನು? ಸರ್ ಏನ್ ಹೇಳ್ತಿದ್ದೀರಾ? ಏನಿಲ್ಲ, ಸ್ಟೇಷನಿಗೆ ಗಾಡಿ ಹಿಡ್ಕೊಂಡು ಬಂದ್ಬಿಡಿ, ಓಕೆನಾ? ಇದು ಯಾರು ಮಾತಾಡ್ತಿರೋದು ಹೇಳಿ? ಕದ್ರಿ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ತಿರೋದು. ಗಾಡಿ ಹಿಡ್ಕೊಂಡು ಸ್ಟೇಷನ್ಗೆ ಬಂದ್ಬಿಡಿ. ಓಕೆ ಸರ್, ಅದು ಗಾಡಿ ಫ್ರೆಂಡ್ ಹತ್ರ ಇದೆ. ಹೌದು, ನಿಮ್ ಗಾಡಿ ಡಾಕ್ಯುಮೆಂಟ್ ನಿಮ್ದೇ ಹೆಸರಲ್ಲಿ ಇರೋದಲ್ವಾ? ಪವಿತ್ರ ಬಿ ಅನ್ನೋದು ನಿಮ್ದೇ ಹೆಸರಲ್ವಾ? ಹೌದು. ನಿಮ್ಮ ಡಾಕ್ಯುಮೆಂಟ್, ನಿಮ್ಮ ಲೈಸೆನ್ಸ್ ಎಲ್ಲ ಇಟ್ಕೊಂಡು ಗಾಡಿ ಜೊತೆ ಸ್ಟೇಷನ್ಗೆ ಬಂದ್ಬಿಡಿ. ಏನದು ಆತರ ರ್ಯಾಶ್ ಮಾಡ್ಕೊಂಡು ಹೋಗೋದು, ರ್ಯಾಶ್ ಡ್ರೈವಿಂಗ್ ಏನದು ನಿಮ್ದು? ಸಿಸಿ ಕ್ಯಾಮರಾದಲ್ಲಿ ನೋಡಿ ನಮ್ಗೆ ಗೊತ್ತಾಗಿರೋದು ರಾತ್ರಿ 11:00 ರಾತ್ರಿ 11:00 ಅಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಎಲ್ಲಿಗೆ ಹೋಗೋದು? ಲಾಕ್ಡೌನ್ ಟೈಮ್ ಅಲ್ಲದೆ ಮನೇಲಿ ಇರ್ಬೇಕು ಅಂತ ರೂಲ್ಸ್ ಬೇರೆ ಬಂದಿದೆ. ಅದು ಕೂಡ ಶನಿವಾರ. ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹೌದಮ್ಮ, ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರ್ಬೋದು, ಆದ್ರೆ ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗ್ಬೋದಾ ಮೀಡಿಯಾದವ್ರಿಗೆ? ಹಿಟ್ ಅಂಡ್ ರನ್? ಹೌದು, ಸರ್ಕ್ಯೂಟ್ ಹೌಸ್ ಹತ್ರ ರಾತ್ರಿ 11:00 ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗಿದ್ದೀರಲ್ಲ ನೀವು? ಇಲ್ಲ ಸರ್. ಯಾವ ಡೇಟ್ ಹೇಳಿ? ಡೇಟ್ ಹೇಳಿ. ಮೊನ್ನೆ ಶನಿವಾರ ಅಮ್ಮ, ನಿನ್ನೆಲ್ಲ ಮೊನ್ನೆ ಶನಿವಾರ 11 ಗಂಟೆಗೆ 11:00. ಓಕೆ ಸರ್, ಐ ವಿಲ್ ಚೆಕ್. ಎಲ್ಲಿ ಚೆಕ್ ಮಾಡ್ತೀರಾ? ನಾನು ಕಾಲ್ ಮಾಡಿ ಕೇಳ್ತೀನಿ ಅವ್ರ ಹತ್ರ. ಗಾಡಿ ನಿಮ್ಮ ಹತ್ರ ಅಲ್ವಾ ಇದ್ದದ್ದು? ನನ್ನ ಹತ್ರ ಇಲ್ಲ, ಫ್ರೆಂಡ್ ಹತ್ರ ಕೊಟ್ಟಿದ್ದೀನಿ ಸದ್ಯಕ್ಕೆ. ಸರಿ, ನನಗೂ ಫ್ರೆಂಡ್ ಹತ್ರ ಮಾತಾಡ್ಬೇಕು, ನನ್ನ ಹತ್ರ ನನಗೆ ಮಾತಾಡ್ಸಿ ಅವ್ರ ಹತ್ರ. ಓಕೆ, ನಾನು ಹೇಳ್ತೀನಿ ಇವಾಗ್ಲೇ. The number you have dialed is currently busy. Please try later. The person you have called is speaking to some. ಹಲೋ. ಹಲೋ, ಏನಾಯ್ತಮ್ಮ? ಹಲೋ, ಸಾಜೇಶ್ ಅಲ್ಲ ಅಲ್ವಾ? ಸಾಜೇಶ್ ಅಲ್ಲ? ಸಾರಿ, ಸಾಜೇಶ್ ಅವ್ರು ಮಾತಾಡ್ತಿರೋದು. ಯಾರು ಸಾಜೇಶ್? ಸರ್ ಹೇಳಿ ಸರ್. ಹಲೋ. ಹಾ ಸರ್ ಹೇಳಿ. ಏನಾಯ್ತಮ್ಮ? ಯಾರದು ಓಡಿಸೋನು ಏನು ಮಾತಾಡಿದ್ನಾ? ಇಲ್ಲ ಸರ್, ಕಾಲ್ ಮಾಡ್ತಾ ಇದೀನಿ. ನಾನು ಮೊಬೈಲ್ ಸೈಲೆಂಟ್ ಅಲ್ಲಿ ಇದೆ ಅನ್ಸುತ್ತೆ, ರಿಸೀವ್ ಮಾಡ್ತಿಲ್ಲ. ನಾನು ಮಾಡ್ತೀನಿ ನಿಮ್ಗೆ ವಾಪಸ್. ಹೌದಾ? ಇದು ಗಾಡಿ ನಿಮ್ ಕೈಯಲ್ಲಿ ಇರೋದಲ್ವಾ? ಹಲೋ ಹಲೋ ಹಲೋ, ಕೇಳು. ಇಲ್ಲ, ನಾನು ಅಂದ್ರೆ ಬ್ಯಾಂಗ್ಳೂರಲ್ಲಿ ಇದ್ದೆ, ಆ ಟೈಮಲ್ಲಿ ಫ್ರೆಂಡ್ ಹತ್ರ ಕೊಟ್ಟಿದ್ದೆ. ಯಾರಮ್ಮ ಫ್ರೆಂಡ್ ಆತರ ಹೋಗೋನು, ಅಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಹೋಗೋನು, ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗೋನು? ಹೆಸರೇನೊಂದು? ಗುಣನಾಥ್ ಫ್ರಮ್ ದುಬೈ. ಸರ್, ಅವ್ರು ಹಿಟ್ ಅಂಡ್ ರನ್ ಮಾಡೋ ಚಾನ್ಸ್ ಇಲ್ಲ ನಮ್ಗೆ. ಇಲ್ಲಮ್ಮ, ರಾತ್ರಿ 11:00 ಬೇಕಿದ್ರೆ ನೀವು ಸ್ಟೇಷನ್ಗೆ ಬನ್ನಿ, ನಮ್ಮ ಸಿಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ, ನಾವು ಬೇಕಿದ್ರೆ ತಂದು ತೋರಿಸ್ತೀವಿ ನಿಮ್ಗೆ. ಓಕೆ. ಅದೇ ಅವರು ಡೀಟೇಲ್ಸ್ ಕೊಡಿ, ನಾವು ಇವಾಗಲೇ ಹೋಗ್ತೀವಿ PCR ಗಾಡಿಯಲ್ಲಿ. ನಾವು ಹೋಗಿ ಗಾಡಿ ಅವ್ರ ಕೈಲಿದ್ರೆ ನಾವು ಸೀಸ್ ಮಾಡ್ಕೊಂಡ್ ಬರ್ತೀವಿ, ಆಮೇಲೆ ನೀವು ಫೈನ್ ಕಟ್ಟಿ ಬಿಡಿಸ್ಕೊಂಡು ಹೋಗಿ.
ಓಕೆ, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಮತ್ತೆ. ಇಲ್ಲ, ನನಗೆ ಮೊದಲು ನೀವು ಅವ್ರ ಹೆಸರು, ಅವ್ರ ಡೀಟೇಲ್ಸ್ ಕೊಡಿ ಅಮ್ಮ. ಹಲೋ, ಅವರ ಅಡ್ರೆಸ್ ಕರೆಕ್ಟ್ ಆಗಿ ನಂಗೆ ಇದಿಲ್ಲ, ಗೊತ್ತಿಲ್ಲ ಸರ್ ಅದು. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಪವಿತ್ರ ಬಿ? ಎಸ್, ನನ್ನ ಹೆಸರು ಪವಿತ್ರ ಬಿ. ಗಾಡಿ ನಿಮ್ಮ ಹೆಸರಲ್ಲೇ ಇದೆಯಾ? ನನ್ನ ಹೆಸರಲ್ಲೇ ಇದೆ. ನಿಮ್ಮ ಗಾಡಿ RC ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಹಲೋ, ಅಲ್ಲ ಸರ್. ಅಲ್ಲ, ನಿಮ್ಮ ಗಾಡಿ RC ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ನಾವು. ಏನಕ್ಕೆ? ಗಾಡಿ RC ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗಿದ್ದಾನೆ. ಅಷ್ಟು ಬುದ್ಧಿ ಬೇಡ ಅವನಿಗೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾನ ಅವನು? ಹೌದಾ? ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ? ಈ ಹೊಡ್ಕೊಂಡು ಹೋಗ್ಬೋದು ಅಂತಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ? ಆ ಗಾಡಿ ರೆಡ್ ಕಲರ್ ಎಂಟೋರ್ ಕಲ್ವೇನಮ್ಮ ನಿಮ್ದು? ಹೌದು. ನಾವು RC ಕ್ಯಾನ್ಸಲ್ ಮಾಡ್ತಾ ಇದೀವಿ. ಗಾಡಿ ಒಂದು ವೇಳೆ ಹೊರಗೆ ತೆಗೆದ್ರೆ ಗಾಡಿ ಓನರು ಬೈಕು ಎರಡೂ ಕೂಡ ಸ್ಟೇಷನ್ ಇರುತ್ತೆ ಅಷ್ಟೇ. ಇವಾಗ ಗಾಡಿ ಹೊರಗೆ ತೆಗಿಬಾರ್ದು. ಏನಾಗ್ಬೇಕಾದ್ರೂ ಗಾಡಿ ನಮ್ಮ ಸ್ಟೇಷನ್ ಮುಂದೆ ಬಂದು ನಿಲ್ಬೇಕು. ಟೋ ವೆಹಿಕಲ್ ನಾವು ಕರಿತೀವಿ. ನಾವು ಟೋ ವೆಹಿಕಲ್ ಟೋ ಮಾಡ್ಕೊಂಡ್ ಬರ್ತೀವಿ. ಓನರ್ ಬಂದು ಸ್ಟೇಷನ್ ಅಲ್ಲಿ ನಮ್ಮ ಹತ್ರ ಮಾತಾಡ್ಬೇಕು. ಅರ್ಥ ಆಯ್ತಾ? ನಾನು ಬರ್ತೀನಿ. ಯಾವಾಗ ಬರ್ತೀರಾ? ನಾಳೆ ಬರ್ತೀನಿ. ನೀವು ಕೂಡ ಮೀಡಿಯಾದಲ್ಲೇ ಕೆಲಸ ಮಾಡೋದಾ? ಹಾ, ಮೀಡಿಯಾದಲ್ಲೇ ಮಾಡಿ. ಇವಾಗ ಗಾಡಿ RC ಕ್ಯಾನ್ಸಲ್ ಮಾಡ್ತಿದೀವಿ, ಏನ್ ಮಾಡ್ತೀರಾ? ಅಲ್ಲ, ನಾನು ಬಂದು ಮಾತಾಡ್ತೀನಿ ಅಂದ್ಮಲ್ಲ, ಆಮೇಲೆ ನೋಡೋಣ ಕ್ಯಾನ್ಸಲ್ ಮಾಡೋದು ವಿಚಾರ. ಅಂದ್ರೆ ಇವಾಗ ಕ್ಯಾನ್ಸಲ್ ನಾವು ಮಾಡೇ ಬಿಡ್ತೀವಲ್ವಾ? ಅದಕ್ಕೇನು ಅಷ್ಟೊಂದೇನು ಪ್ರೊಸೀಜರ್ ಏನು ಇಲ್ವಾ? ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ನಾವು ಕ್ಯಾನ್ಸಲ್ ಮಾಡಬಾರ್ದು ಹಾಗಾದ್ರೆ? ಹಿಟ್ ಅಂಡ್ ರನ್ ನಾನು ಮಾಡಿಲ್ಲ ಅಂದ್ನಲ್ಲ. ಹೌದು, ಗಾಡಿ ನಿಮ್ದಲ್ವಾ? ಇದ್ರೆ ಸರ್, ನಾಳೆ ಬಂದು ಮಾತಾಡ್ತೀನಿ, ಆಮೇಲೆ ನೋಡೋಣ. ಅದ ನನ್ನಲ್ವಾ? ಹೌದು, ನಿಮ್ ಗಾಡಿನೇ. ಅದಕ್ಕೆ ನಾನು ಹೇಳ್ತಾ ಇರೋದು, ಓನರ್ ನೀವಲ್ವಾ? ಹೌದು. ಅದಕ್ಕೆ ನಾನು ನಿಮ್ಮ ಹತ್ರನೇ ಹೇಳ್ತಾ ಇರೋದು, ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಅಂತ. ಆಮೇಲೆ ಹೇಳ್ಬಾರ್ದಲ್ಲ, ಮಂಗಳೂರು ಪೊಲೀಸರು ದೌರ್ಜನ್ಯ ಮಾಡ್ತಾರೆ, ಅವರು ನಮ್ಗೆ ಗೊತ್ತಿಲ್ಲದಾಗೆ ಕ್ಯಾನ್ಸಲ್ ಮಾಡ್ತಾರೆ ಅಂತೆಲ್ಲ. ಹೌದು ಸರ್, ಸ್ವಲ್ಪ ಮಾತಾಡೋಣ ಅಲ್ವಾ? ಹೌದು, ನಾನು ಯಾರು ಅವನ ಹತ್ರ ಗಾಡಿ ಇದೆ, ಅವನ ಹತ್ರ ಮೊದಲು ಮಾತಾಡ್ತೀನಿ. ಸ್ವಲ್ಪ ಪೇಷನ್ಸ್ ಇದೆಯಾ ಅಲ್ವಾ ನಿಮ್ಗೂನು? ನಮಗೆ ಪೇಷನ್ಸ್ ಇಲ್ಲಮ್ಮ, ನಮಗೂ ಬೇರೆ ಕೆಲಸ ಇದೆ. ನಿಮ್ದು ಒಂದೇ ಗಾಡಿನ ನಮ್ಗೆ ನೋಡೋಕಿರೋದು. ಒಂದು ಕೆಲಸ ಮಾಡಿ, ನಾವೇ ಕನೆಕ್ಟ್ ಮಾಡಿ, ನಾವು ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ಬೇಕು ನನಗೆ. ಓಕೆ, ಕನೆಕ್ಟ್ ಮಾಡಿ. The person you are ದಯವಿಟ್ಟು. ಹಲೋ ಸರ್. ಹಲೋ, ಮಾತನಾಡಿ. ಹಲೋ. ಹಲೋ, ಹೇಳಿ ಸರ್. ಹೆಸರೇನಪ್ಪ ನಿಂದು? ಶ್ರೀನಾಥ್. ಶ್ರೀನಾಥ್. ಮೀಡಿಯಾದಲ್ಲಿ ಕೆಲಸ ಮಾಡೋಣ. ಹೌದೌದು. ಏನಪ್ಪ ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗಿದ್ಯಲ್ಲ, ಏನಪ್ಪ ನಿನ್ ಕತೆ? ಸರ್, ಯಾವಾಗ ಸರ್? ಯಾವಾಗ? ನಿನ್ನೆ ಅಲ್ಲ ಮೊನ್ನೆ? ಸರಿ ಬಗ್ಲು ಮಾರ ಡೈಲಾಗ್. ಟೈಮ್ ಸರ್? ಟೈಮ್ 11:30. ಹಗಲ? ರಾತ್ರಿ. ಆ ಪೊನ್ನೊಂದು ಎದುರು ದಾಯ ಮಾಡ್ಲು ಕಟ್ಟೋರಿಯಾ? ಏನು ಕುಡ್ಕೊಂಡಿದ್ಯಾ? ಇಲ್ಲ ಸರ್, ಕುಡಿಲಿಲ್ಲ. ಮತ್ತೆ ನೆನಪಿಲ್ಲ? ತೋರ್ಸ್ಬೇಕಾ CC ಇಲ್ಲ ಕ್ಯಾಮ್ರಾದಲ್ಲಿ? ಸರ್, ನಂಗೆ ನೆನಪಾಗ್ತಿಲ್ಲ ಸರ್. RC ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಗಾಡಿ ರೋಡಿಗೆ ತಗೊಂಡ್ಬರುವಾಗಿಲ್ಲ. ಸರ್, ಎಂತ ಸರ್? RC ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಟೋ ಗಾಡಿ ಬರುತ್ತೆ, ನಿಮ್ಮ ಅಡ್ರೆಸ್ ಕೊಡಿ. ಟೋ ಗಾಡಿ ಬರುತ್ತೆ. ಗಾಡಿ ಯಾರು ಓಡಿಸ್ತಿದ್ರು ಅವರು, ಗಾಡಿ ಓನರು, ಗಾಡಿ 3 ಜನ ಕೂಡ ಸ್ಟೇಷನಿಗೆ ಬರಬೇಕು. ಸರ್, ನೋಡಿ ಸರ್. ಅಯ್ಯೋ ದೇವರೇ, ಆ ಕೂಲಿ ತೂಲಯ್ಯ, ಕೂಲಿ. ಏನು ಹೆಣ್ಮಕ್ಳು ಗಾಡಿಯನ್ನೆಲ್ಲ ಹಿಡ್ಕೊಂಡು ಹೋಗು, ಏನೆಲ್ಲ ಮಾಡ್ತೀಯ? ಏನಿದು? ಏನು ಓನರ್ ನೋಡಿ, ಇವಾಗ RC ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳೋ ಟೆನ್ಷನ್ ಅಲ್ಲಿ ಇದಾರೆ ಅವರು. ಅಲ್ಲ ಸರ್, ಈಗ ಏನಮ್ಮ ಎಂತ ಏನ್ ಮಾಡಿ ಮಾಡ್ಬೇಕು ಸರ್? ನೋಡಿ, ಅವ್ನು ನೆನ್ಪಿಲ್ಲ ಅಂತ ಹೇಳ್ತಾನೆ, ಮಾಡ್ಬಿಟ್ಟು ಇವಾಗ ನೆನ್ಪಿಲ್ಲ ಅಂತ ಹೇಳ್ತಾನೆ. ಏನಿದು? ಏನಮ್ಮ ಮಾತಾಡಮ್ಮ ಪವಿತ್ರ. ಹಾ ಸರ್. ಏನ್ ಮಾಡುದು? ಶ್ರೀನಾಥ್. ಹೇಳಿ ಸರ್. ಹಲೋ ಪವಿತ್ರ. ಹಾ ಸರ್, ಅವ್ರು ಆನ್ಸರ್ ಕೊಡ್ತಾರೆ ನಿಮ್ಗೆ. ಏನ್ ಮಾಡೋದು? ಗಾಡಿ ನಿಮ್ದಲ್ವಾ? ಅವ್ರು ಏನು ಮಾತಾಡ್ತಿಲ್ಲ, ಅವ್ರು ನೆನಪೇ ಇಲ್ಲ ಅಂತ ಹೇಳ್ತಿದ್ದಾರೆ. ಗಾಡಿ ಕೊಂತಾನ ಈ ಸ್ಯಾಟರ್ಡೆ? ಅಲ್ಲಿ ಆ ಗಾಡಿ ಕಾಣಿಸುತ್ತೆ. ಪತಂಜಲಿಗೆ ಹೋಗ್ತೀನಿ. ಅದನ್ನ ಡ್ಯೂಟಿ ಇಡ್ತೀಯಾ? ಹಿಟ್ ಅಂಡ್ ರನ್ ದಾದ ಹಿಟ್ ಅಂಡ್ ರನ್ ಗೊತ್ತಿದ್ಯಾ? ದಾದ ಕೊಂದಿಲ್ಲ ಮಾರೆ. ಮಾಡಿದವ್ರಿಗೆ ನೆನಪಿಲ್ಲ ಅಲ್ವಾ ಏನ್ ಮಾಡಿದ್ದು ಅಂತ? ಸರ್, ಈಗ ಹಿಟ್ ಅಂಡ್ ರನ್ ಅಂದ್ರೆ ಯಾರಿಗೆ ಏನಾಗಿದೆ ಹೇಳಿ? ಹಿಟ್ ಅಂಡ್ ರನ್ ಒಂದು ಕಾರಲ್ಲಿ ಹೋಗ್ತಿರೋನ್ನ ಇಳಿದು ಅವ್ನು ಕ್ರಾಸ್ ಮಾಡ್ತಿದ್ದಾನೆ. ಬೃಂದಾವನ ಹೋಟೆಲ್ ಕಡೆಗೆ ಹೋಗ್ತಿದ್ದಾನೆ. ಇವನು ಹೊಡ್ಕೊಂಡು ಸೀದಾ ಹೋಗಿದ್ದಾನೆ. ಬ್ಯಾರಿಗೇಟ್ ಇದ್ರು ಕೂಡ ಕಾರಿಂದ ಇಳ್ಕೊಂಡು ಬೃಂದಾವನ ಹೋಟೆಲ್ ಕಡೆ ಒಬ್ಬ ಹೋಗ್ತಿದ್ದಾನೆ. ಇವನು ಹೊಡ್ಕೊಂಡು ಸೀದಾ ಹೋಗಿದ್ದಾನೆ. ಅವನು ಬಿದ್ದವನನ್ನು ಕೂಡ ಇವನು ನೋಡ್ತಿಲ್ಲ.
ಸರ್ ಅಂತ ಹೇಳು ಸರ್ ನೀವು. ಏನ್ ಹೇಳೋದು? ತೋರಿಸ್ಲಾ? ಫುಟೇಜ್ ತೋರಿಸ್ಲಾ ನಿನಗೆ? ನನ್ನ ಬದುಕು 90% ಹಲೋ, ಈಗ ಏನ್ ಮಾಡುವ ಸರ್ ಈಗ ನಾವು? ನೀ ಓನರ್ ಮಾತಾಡ್ಬೇಕು. ನೀನ್ ಬಾ ನೀನ್ ಸ್ಟೇಷನ್ಗೆ, ನಿನಗಿದೆ ಓನರ್ ಮಾತಾಡ್ಬೇಕು ಗಾಡಿದು. ಹೇಳಮ್ಮ, ಏನ್ ಮಾಡೋಣ? ಹಲೋ, ಪವಿತ್ರ. Yes, sir. ಓಕೆ ಪವಿತ್ರ. ಹಲೋ ಪವಿತ್ರ. Yes, ಹೇಳಿ. ಓಕೆ, ದಿಸ್ ಇಸ್ ರಾಘವ್ ಸೂರಿ ಫ್ರಮ್ ನಮ್ಮ ಕುಡ್ಲ. ಅಂದ್ರೆ ಬ್ಯಾರಿಕೇಡ್ ಹಾಕೊಂಡು ಬೇಡ ಪವಿತ್ರ. ಹಲೋ ಪವಿತ್ರ. ಓಕೆ, ಬಕ್ರ ಆಯರತೆ. Oh my God. ఇలా గాడి కూడా మారాయ మంగ. హలో బ్రో కోర్కా ಗಾಡಿ ಕೊಂದಿನಿದ್ದ. ಓಕೆ, ಸೊ ಪವಿತ್ರ ಶ್ರೀನಾಥ್ ಗೀರನ್ ಮಂಗೆ ಮನ್ಪೊಡಿತ್ತು ನಿಗೆ ಅಂಚ ನಂಬರ್ ಕೊರಿಯರು. మంగ నేను ఆఫీస్ మీటింగ్ ఇడిస్తాను బాగా అంటున్నా. ಓಕೆ, ಸಾರಿ ಇರ್ನ ಮೀಟಿಂಗ್ ಡಿಸ್ಟರ್ಬ್ ಮಾಡ್ತೀನಿ, ಸಾರಿ. ಓಕೆ, ಬೇಜಾರ್ ಮಲ್ತೀನಿ ಕುಸಾಲಗ್. ಓಕೆ, ಬೇಜಾರ್ ಮಲ್ಪೋಚಿ ಮಲ್ತೀನಿ ಕುಸಾಲಗ್ ಅಂದು. యా ಗೊತ್ತಾಂಡು ಬಟ್ Okay, నేను గాడి పన్నకి ఊరు పొడిగాండు. നല്ല ടെൻഷൻ ഉണ്ടാത്തെ. యా బగా ಲೇಜಿ. ಓಕೆ, ಗುಲಾಬಿ ಪಡೆ. ಯಾನ್ ಬರ್ತದ ಗಾಡಿ ಗೊತ್ತೋಡೋದು ಪೂರ ಪ್ಲಾನ್ ಪಡೆದು ನಿಂಬೆ ಲಗಾ ಜತ್ತೆ ನಾನು ನಿನ್ನೆ ಜುತ್ತಲ್ಲ ಅಂಬದು. ನಿಂಗೆ ಗೊತ್ತಾ? ಓಕೆ, ಈರು ದುಂಬು ನೆಟ್ ಆಂಕರಿಂಗ್ ಮನ್ಪುನಾಗ ಈರು ಕಾಲ್ ಮಾಡ್ಕೊಂಡಿರ್ತಾರು. ಸೊ ಇರೆಗೆ ಒಂಜಿ ఓకే 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 ಥ್ಯಾಂಕ್ ಯು ಸೊ ಮಚ್ ಪವಿತ್ರ, ಥ್ಯಾಂಕ್ ಯು ಸೊ ಮಚ್ ಶ್ರೀನಾಥ್. ಪಣ್ಣ ನಿಕ್ಕಲ್ನ ಫ್ರೆಂಡ್ಸ್ ಗೆರೆಗಳನ್ನ ಮಂಗ ಮನ್ಪೊಡೋದು ನಾಡ ತೀರ್ಥ ನಂಬರ್ ಉಂಡು. ಸೊ ಆ ನಂಬರ್ಗ್ ನಿಕ್ಕಲ್ನ ಫ್ರೆಂಡ್ ನಂಬರ್ ಹಿಡಿದ್ಬೇಕಾರೆ ಪುದರ್ ಹಿಡಿದ್ಬೇಕ ದಾದ ಮಂಗೆ ಮನ್ಪುಡು ಪಣದೊಂಜಿ ಟೆಕ್ಸ್ಟ್ ಪಾಡ್ದೊಂಜಿ ವಾಟ್ಸ್ಆಪ್ ಕಾಡಪುಡ್ಲೆ ಅಕ್ಲೇನ್ ಮಂಗೆ ಮನ್ಪೊಂಚಿನ ಬೇಲೆಯನ್ನ. ಸೊ ನೆಕ್ಸ್ಟ್ ಎಪಿಸೋಡ್ ದೊಟ್ಟಿಗೂ ನೆಕ್ಸ್ಟ್ ಬ್ಯೂಟಿಫುಲ್ ಕಾಲ್ಸ್ ದೊಟ್ಟಿಗೆ ಯಾನ್ ನಿಕ್ಲೆ ತಿರುಗಿ ಬರ್ಪೆ ಅಡ್ಡೆ ಮುಟ್ಟ. ಟೇಕ್ ಕೇರ್ ಅಂಡ್ ಬಾಯ್. Oh!